ಇದು ಒಂದು ರೀತಿಯಲ್ಲಿ ಚೆನ್ನಾಗಿದೆ. ಮೌಲಾನಾ ಮೋದಿ, ಹ್ಮ್ ಸಿದ್ದರಾಮುಲ್ಲಾ ಖಾನ್ಗಿಂತಲೂ ಇದು ಬಹಳ ಪಂಚಿಂಗ್ ಹೆಸರು, ಹೌದು. ಮೌಲಾನಾ ಮೋದಿ ಅಂತ. ಮೌಲಾನಾ ಮೋದಿ ಅಂತ ತುಂಬಾ ಸೂಟ್ ಆಗತ್ತೆ, ಗೊತ್ತಾಯ್ತಲ್ಲ. ಮತ್ತೆ ಅವರಿಗೂ ಕೂಡ ಚೆನ್ನಾಗಿ ಗಡ್ಡ ಗಿಡ್ಡೆಲ್ಲ ಇದೆ. ಆ ಗಡ್ಡಕ್ಕೂ ಕೂಡ ನಾನು ನೋಡಿದೆ ಕೆಲವು ಫೋಟೋಗಳು, ಈ ಮೆಹಂದಿ ಬಣ್ಣ ಎಲ್ಲ ಹಚ್ಚಿದ್ದಾರೆ, ಮುಸ್ಲಿಂ ಸಾಬ್ರ ತರನೇ ಕಾಣೋ ರೀತಿಯಲ್ಲಿ. ಹೌದು. ಒಂದು ಇದರಲ್ಲಿ ಬಹಳ ವಿಶೇಷ ಏನಿಲ್ಲ, ಮಾಡಿದ್ದುಣ್ಣೋ ಮಹಾರಾಯ. ಈ ರೀತಿಯನ್ನ ಟ್ರೋಲ್ ಮಾಡೋದನ್ನ ಕಲಿಸಿದ್ದೇ ಮೋದಿ ಟೀಮ್ ಅಥವಾ ಸಂಘ ಪರಿವಾರದ IT ಸೆಲ್, RSS ನ IT ಸೆಲ್ ಈ ರೀತಿಯಾದಂತಹ ಟ್ರೋಲ್ ಮಾಡೋದನ್ನ ಕಲಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಒಂದು ಮುಲಾಜಿಲ್ಲದೆ ನಿರ್ದಯವಾದಂತಹ ಟ್ರೋಲ್, ಆತ ಮತ್ತೆ ಮುಖ ಎತ್ತಿ ನಿಲ್ಲಿಕ್ಕಿಲ್ಲ, ಅಷ್ಟು ಬಂಡತನ ಬೇಕು. ನಾವೆಲ್ಲ ಅಂತೆಲ್ಲ ಬಂಡತನ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಬದುಕಿದೀವಿ. ಅಂತ ಒಂದು ನಿರ್ದಯವಾದಂತ ಟ್ರೋಲ್ ಮಾಡೋದನ್ನ ಕಲಿಸಿದ್ದೇ ಇವತ್ತು ಅವರಿಗೆ ಅವರದ್ದೇ ಆ ಬಣ ತಿರುಗಿ ಬಿದ್ದು ಅವರದೇ IT ಸೆಲ್ ಇವತ್ತು ಟ್ರೋಲ್ ಮಾಡ್ತಾ ಇದೆ. ನನಗೇನದು ತಪ್ಪು ಅಂತ ಅನ್ಸಲ್ಲ ಅವ್ರು ಮಾಡ್ತಾ ಇರುವಂತದ್ದು, ಯಾಕಂದ್ರೆ ಅವ್ರಿಗೆ ಸಹಜವಾಗಿ ನೋವಾಗಿದೆ. ಕಳೆದ ಒಂದು ದಶಕದಲ್ಲಿ ಕಾಂಗ್ರೆಸ್ನವರು ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸೆಕ್ಯುಲರ್ ಪಕ್ಷಗಳಿರ್ಬೋದು, ಮುಸ್ಲಿಂ ಕಮ್ಯುನಿಟಿಗಳಿರ್ಬೋದು, ಅಥವಾ ಅಂಬೇಡ್ಕರ್ ರೈಟ್ಸ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಈ ರೀತಿ ನಿರ್ದಯವಾಗಿ ಬೇಟೆಯಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮಾಡಿದ್ದಲ್ಲ ಏನು, ಇವರು ಹೇಳಿದ್ದನ್ನ ಕೇಳಿ. ಈಗ ನೂಪುರ್ ಶರ್ಮಾ ಅವರ ಜೇಬಿಂದ ತೆಗೆದು ಯಾವುದೋ ಹೊಸ ಅಭಿಪ್ರಾಯವನ್ನು ಮೊನ್ನೆ ಟಿವಿ ಮುಂದೆ ಹೇಳಿದ್ದಲ್ಲ. ನವೀನ್ ಜಿಂದಾಲ್ ತೈನ ಏನೋ ಹೊಸದಾಗಿ ಬಿಜೆಪಿ ಇಷ್ಟವರೆಗೆ ಮಾತಾಡದ ಯಾವುದನ್ನು ಕೂಡ ಅಲ್ಲಿ ಬಂದು ಮಾತಾಡಿದ್ದಲ್ಲ. ಅವರು ಮಾತಾಡಿದ್ದೆಲ್ಲವೂ ಕೂಡ ಸಂಘ ಪರಿವಾರದ IT ಸೆಲ್ ನಲ್ಲಿ ಅಥವಾ ಅವರ ಇದು ಮೀಡಿಯಾಗಳಲ್ಲಿ ಕ್ಯಾಂಪೇನ್ಗೆ ಆಗಿ ರೆಡಿಪಡಿಸಿದಂತ ಸರಕುಗಳನ್ನೇ ಅವ್ರು ಮಾತಾಡಿದ್ರು, ಸಿದ್ಧಪಡಿಸಿದ ಸ್ಕ್ರಿಪ್ಟ್ಗಳನ್ನೇ ಮಾತಾಡಿದ್ದವರು. ಆದ್ರೆ ಅದು ಈ ದೇಶದಲ್ಲಿ ಚರ್ಚೆ ಆದಾಗ ಇವರು ಯಾವುದೇ ರೀತಿಯಲ್ಲಿ ಒಂದು ರಿಯಾಕ್ಟ್ ಮಾಡಿಲ್ಲ. ಅದು ಈಗ ನೋಡಿ, ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಕುವೆಂಪು ಅವರನ್ನ, ಅದೇ ರೀತಿಯಲ್ಲಿ ಬಸವಣ್ಣನವರನ್ನ, ನಾರಾಯಣ ಗುರುಗಳನ್ನ, ಟಿಪ್ಪು ಸುಲ್ತಾನ್ ಅವರನ್ನ ಎಲ್ಲರನ್ನೂ ಕೈ ಬಿಟ್ಟಿದ್ದಾರೆ. ಭಗತ್ ಸಿಂಗ್ ಎಲ್ಲರನ್ನ ಈ ಎಲ್ಲ ಬಲಿಷ್ಠ ಕಮ್ಯುನಿಟಿಗಳವೆಲ್ಲ ವೋಟ್ ಬ್ಯಾಂಕ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಗಳಿರುವಂತ ಕಮ್ಯುನಿಟಿಗಳು, ಈಡಿಗರಿಂದ ಹಿಡಿದು ಒಕ್ಕಲಿಗರವರೆಗೆ, ಲಿಂಗಾಯತರಿಂದ ಹಿಡಿದು ಮುಸ್ಲಿಮರವರೆಗೆ, ದಲಿತರವರೆಗೆ ಎಲ್ಲ ವೋಟ್ ಬ್ಯಾಂಕ್. ಆದ್ರೆ ಅವರು ಯಾವ ಮಾತುಗಳಿಗೂ ಯಾರು ಕ್ಯಾರೆ ಅಂದಿಲ್ಲ ಇಲ್ಲಿ ಬಿಜೆಪಿ ಅವರು, ಗೊತ್ತಾಯ್ತಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಕೂಡ ಸಣ್ಣ ಪುಟ್ಟ ಅರಬ್ ರಾಷ್ಟ್ರಗಳು ಎದ್ದು ನಿಂತ ತಕ್ಷಣ ಇವಷ್ಟವರೆಗೆ ಇವರೇ ಸಿದ್ಧಪಡಿಸಿಕೊಟ್ಟ ಸ್ಕ್ರಿಪ್ಟ್ಗಳನ್ನ ಬಹಳ ಪ್ರಾಮಾಣಿಕವಾಗಿ ಅಥವಾ ಭ್ರಮಾಧೀನರಾಗಿ ಮಾತಾಡ್ತಾ ಇದ್ದಂತವರ ವಿರುದ್ಧವೇ ಇವರು ಎದ್ದು ನಿಂತಾಗ ಅವರಿಗೆ ಆಘಾತ ಆಗೋದು ಸಹಜ. ಸಾಮಾಜಿಕ ಈಗ ನಮ್ಮಂತವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದಾಗ ಬಿಜೆಪಿಯ ಸಂಘ ಪರಿವಾರದ ಮೋದಿಯ ಪರವಾಗಿದ್ದವರು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಮುಖ ಮುಚ್ಚಿ ತಿರುಗಾಡುವಂತ ಸ್ಥಿತಿ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಸಿಟ್ಟಿಗೆದಿದ್ದಾರೆ. ಅವರ ಸಿಟ್ಟಿಗೆ ನ್ಯಾಯ ಇರ್ಬೋದು ಇವ್ರು ಮಾಡಿ. ಅದರಿಂದಾಗಿ ಇವತ್ತು ಮಾಡಿದ್ದನ್ನೋ ಮಹಾರಾಯ ಅಂತ ಹೇಳಿ ಇವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ನಾನು ಹೇಳುವಂತಹದ್ದು, ಯಾವತ್ತೂ ಕೂಡ ಈ ರೀತಿಯಲ್ಲಿ ಒಂದು ಜನರೇಷನ್ ಅನ್ನ, ಒಂದು ಈ ದೊಡ್ಡ ವಿಭಾಗವನ್ನ ಈ ರೀತಿ ಭ್ರಮೆಗೊಳಪಡಿಸಿ ಅವರ ವಿಚಾರ ಮಾಡುವಂತ ಅವರ ಮನಸ್ಸುಗಳನ್ನು ಕೂಡ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಬ್ರೈನ್ ಅನ್ನು ವಾಶ್ ಮಾಡಿ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಒಂದು ರೀತಿಯಲ್ಲಿ ರೋಬೋಟ್ಗಳ ರೀತಿ ಸಿದ್ಧಪಡಿಸಬಾರ್ದು. ಅದು ಯಾವತ್ತಾದ್ರೂ ಒಂದು ದಿವಸ ತಿರುಗಿ ಬೀಳ್ತದೆ. ಈ ಸುಳ್ಳುಗಳು, ದ್ವೇಷಗಳು ಮತ್ತು ಈ ರೀತಿಯಾದಂತಹ ಒಂದು ನೆರೇಟಿವ್ ಅನ್ನ ಕಟ್ಟಿ ಈ ರೀತಿ ಮಾಡಿದಾಗ ಅದು ಯಾವತ್ತೂ ಕೂಡ ಪರ್ಮನೆಂಟ್ ಆದಂತಹ ಒಂದು ಇದಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಉಲ್ಟಾ ಹೊಡಿದಾಗ ಅದು ಬಹಳ ದೊಡ್ಡ ರೀತಿಯಾದಂತಹ ಒಂದು ಪರಿಣಾಮಕ್ಕೆ ಕಾರಣ ಆಗ್ತದೆ. ಇವತ್ತು ಬಿಜೆಪಿಗೆ, ಮೋದಿಗೆ, ಒಟ್ಟು ಸಂಘ ಪರಿವಾರಕ್ಕೆ ಆಗ್ತಾ ಇರೋದು ಅದೇ. ಅದರಲ್ಲಿ ನನಗೆ ಮಾಡ್ತಾ ಇರುವ ರೀತಿಯನ್ನು ನಾವು ಯಾವತ್ತೂ ಒಪ್ಪಿಲ್ಲ. ಆದ್ರೆ ಆ ಮಾಡ್ತಾ ಇರೋ ಇದೆಯಲ್ಲ ಅವರಲ್ಲಿ, ಅದರಲ್ಲೊಂದು ನ್ಯಾಯ ಇದೆ, ಅದರಲ್ಲೊಂದು ನ್ಯಾಯ ಇದೆ. ಆ ಪಕ್ಷದ ಆ ಸಿದ್ಧಾಂತದ ಕಾರ್ಯಕರ್ತರ ಇವತ್ತು ಆಕ್ರೋಶದಲ್ಲಿ ಒಂದು ನ್ಯಾಯ ಇದೆ.